ನಾನು ಅವರು ತುಂಬ ಕ್ಲೋಸ್ ಆಗಿ ಇದ್ದೆವು. ನಮ್ಮನ್ನು ನೋಡಿ ಎಷ್ಟೋ ಜನ ಹೇಳ್ತಿದ್ರು, ನಾವು ಎಲ್ಲಿಗಾದರೂ ಫಂಕ್ಷನಿಗೆ ಹೋಗಬೇಕಿದ್ರು, ದೇವಸ್ಥಾನಕ್ಕೆ ಹೋಗಬೇಕಿದ್ರು, ಒಟ್ಟಿಗೆ ಹೋಗುವಾಗ ಎಷ್ಟೋ ಜನ ಹೇಳಿದ್ದುಂಟು ನಿಮ್ಮಾಗಿರಬೇಕು ಅಂತ. ಎಷ್ಟೋ ಜನ ಅವರು ಖುಷಿಯಿಂದನೂ ಹೇಳಿದ್ದಾರೆ, ಅಸೂಯೆಯಿಂದನೂ ಹೇಳಿರ್ಬೋದು, ಅದು ನನಗೆ ಗೊತ್ತಿಲ್ಲ. ಆದರೆ ಅವರು ಯಾರಿಗೂ ಏನು ಕೇಡು ಬಯಸೋ ಮನುಷ್ಯ ಅಲ್ಲ. ಎಲ್ಲ ಜನರಿಗೂ ಒಳ್ಳೇದಾಗಬೇಕು ಅಂತಲೇ ಹೋಗ್ತಾ ಇದ್ರು. ಯಾರು ರಾತ್ರಿ ಹಗಲು ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ಯಾರಾದರೂ ಕಾಲ್ ಮಾಡಿದ್ರು ಅವರು ಆಗ ಇಲ್ಲಿಂದ ಓಡ್ತಿದ್ರು. ನಾನು ಬೇಡ ನೀವು ಹೋಗಬೇಡಿ ಅಂತ ಹೇಳಿದ್ರು ಕೆಳಗೆ ಹೋದದ್ದು ಉಂಟು. ಎಷ್ಟೋ ಸಲ ಹಾಗೆ ಹೋಗಿದ್ದಾರೆ ಅವರು. ಯಾರಿಗೆ ಯಾವ ಕಷ್ಟ ಬಂದರೂ ಅವರು ಯಾವ ಟೈಮ್ ಅಂತೆಲ್ಲ ಸೀದಾ ಹೋಗ್ತಾ ಇದ್ರು. ಮತ್ತು ಅವರನ್ನು ಯಾಕೆ ಕೊಲೆ ಮಾಡಿದ್ರು ಅಂತ ಹೇಳೋದು ನನಗೆ ಗೊತ್ತಿಲ್ಲ. ಅಂಥ ತಪ್ಪ ಅವರೇನು ಮಾಡೋ ಮನುಷ್ಯ ಅಲ್ಲ. ಆ ಥರ ಏನು ಇವರು ಅವರಿಗೇನು ಮಾಡಿರ್ಲಿಕ್ಕಿಲ್ಲ. ನನಗೆ ಗೊತ್ತಿದ್ದ ಪ್ರಕಾರ ಅವರೇನು ಮಾಡೋದಿಲ್ಲ ಹಾಗೆ. ಆದರೆ ಒಂದು ಬೆಳ್ಳಾರಿಯಲ್ಲಿ ಮೊನ್ನೆ ಆ ಕೊಲೆ ಆದ ನಂತರದಿಂದ ಸ್ವಲ್ಪ ಪೇಟೆಯಲ್ಲಿ ಜನ ಕಡಿಮೆ ಇದ್ರು ಅಂತೇಳಿ ಹೇಳ್ತಿದ್ರು, ಬೇರೆ ಎಲ್ಲಿ ಹೋಗೋದು ಬೇಡ ಅಂತೇಳಿ. ನಾವು ನಮ್ಮ ಅಂಗಡಿ ಆಯಿತು, ನಾವು ಸೀದಾ ಈ ಕಡೆ ಬಂದು ಅಂಗಡಿ ಕೆಲಸ ಆಗಿ ಕ್ಲೋಸ್ ಮಾಡಿ ಸೀದಾ ಮನೆಗೆ ಬರ್ತಾ ಇದ್ದೆವು. ನಿನ್ನೆ ಪ್ರತಿದಿನ ನಾನು ಇರ್ತಿದ್ದೆ ಅವರ ಜೊತೆ. ಆದರೆ ನಿನ್ನೆ ನಾನು ಅವರ ಜೊತೆ ಇರಲಿಲ್ಲ. ನಾನು ನನ್ನ ಅಮ್ಮನ ಮನೆಗೆ ಹೋಗಿದ್ದೆ. ಆ ಟೈಮಲ್ಲಿ ಹೀಗೆ ಆಗಿದ್ದೆ. ನಾನಿದ್ದರೆ ಎಲ್ಲಿಯಾದರೂ ಹೀಗೆ ಆಗ್ತಿರ್ಲಿಲ್ವೇನೋ ಅಂತ ಈಗ ನನಗೆ ಆಗ್ತಾ ಉಂಟು. ಇವರಿಗಾದಾಗೆ ಇನ್ಯಾರಿಗೂ ಆಗಬಾರ್ದು. ಅದಕ್ಕೆ ಬೇಕಾಗಿರುವ ಶಿಕ್ಷೆಯನ್ನು ಕಾನೂನಿನ ಮೂಲಕ ಕ್ರಮ ಕೈಗೊಂಡು ಅವರ ಕಾರ್ಯ ಮುಗಿಯುವ ಮುಂಚೆ ಯಾರವರನ್ನು ಹೀಗೆ ಮಾಡಿದ್ರು ಅವರನ್ನು ತಂದು ನಿಲ್ಲಿಸಬೇಕು. ಅವರಿಗೆ ಯಾವ ಶಿಕ್ಷೆ ಆಗಬೇಕೋ ಆ ಶಿಕ್ಷೆಯನ್ನು ನೀಡಿದರೆ ಸಾಕು. ಇನ್ಯಾರಿಗೂ ಈ ಥರ ಆಗೋದು ಬೇಡ. ಆದರೆ ಅವರು BJPಯಲ್ಲಿ ಈಗಲ್ಲ, ನಾನು ಮದುವೆ ಆಗೋದಕ್ಕಿಂತ ಮುಂಚೆನೂ ಅವರು BJPಯ ಕಾರ್ಯಕರ್ತನೆ. ಈಗ ನನ್ನನ್ನು ಮದುವೆ ಆದ ನಂತರದಿಂದ ಅವರಿಗೆ ಪಕ್ಷದ ಜವಾಬ್ದಾರಿ ಅಂತ ಹೇಳೋದು ಬಂದಿತ್ತು. ಯುವ ಮೋರ್ಚಾದ ಜಿಲ್ಲಾ ಕಾರ್ಯಕಾರಿಣಿ ಮೆಂಬರ್ ಆಗಿದ್ದರು ಅವರು. ಪಕ್ಷದ ಎಲ್ಲ ಚಟುವಟಿಕೆಯಲ್ಲಿ ಅವರಿದ್ದರು. ಆದರೆ ಪಕ್ಷದ ಒಳಗೆ ಎಲ್ಲರೂ ಅವರೊಟ್ಟಿಗೆ ಅನ್ಯೂನ್ಯತೆಯಿಂದನೇ ಇದ್ದರು. ಯಾರು ಅವರಿಗೆ ಈ ಕೊಲೆ ಮಾಡೋ ಮಟ್ಟಿಗೆ ಯಾರು ಇರಲಿಲ್ಲ. ಏನೋ ಒಂದು ಸಣ್ಣ ತಪ್ಪಲ್ಲಿ ಏನಾದರೂ ಆಗಿರ್ಬೋದು, ಆದರೆ ಈ ಥರ ಮಾಡೋರು ಯಾರು ಇರಲಿಲ್ಲ. ಯಾಕೆಂದರೆ ಆ ಹತ್ಯೆಗೆ ಪ್ರತೀಕಾರ ಇವ್ರ ಹತ್ರ ತೀರಿಸಬೇಕಾಗಿಲ್ಲ. ಯಾಕೆಂದರೆ ಆ ಹತ್ಯೆಗೆ ಇವ್ರಿಗೆ ಯಾವುದೇ ಸಂಬಂಧ ಇಲ್ಲ. ಅವ್ರು ಯಾರು ಇವರ ಫ್ರೆಂಡ್ಸ್ ಅಲ್ಲ, ಅವ್ರು ಯಾರು ಇವರ ಪರಿಚಯದವರಲ್ಲ. ಅವರು ಆ ಕೊಲೆ ಆದ ಟೈಮಲ್ಲಿ ಮನೆಯಲ್ಲೇ ಇದ್ರು. ಅವರು ಏನು ಆ ಕಡೆ ಹೋಗಿರಲಿಲ್ಲ. ಅವರಿಗೆ ಯಾರು ಆ ವಿಷಯದಲ್ಲಿ ಕಾಲು ಮಾಡಿರಲಿಲ್ಲ. ಪ್ರತಿದಿನ ಎಷ್ಟು ಗಂಟೆಗೆ ಬರ್ತಾ ಇದ್ರು? ಮತ್ತೆ ನಿನ್ನೆ ಎಷ್ಟು ಗಂಟೆಗೆ ಕೊನೆಯಾಗಿ ಫೋನ್ ಮಾಡಿದ್ರು? ನಿನ್ನೆ ಅದೇ ಬೇಗ ಕ್ಲೋಸ್ ಮಾಡುವ ಪ್ಲಾನ್ ಅಲ್ಲಿ ಇದ್ರು. ಅಂದ್ರೆ ಅವರ ಅಕ್ಕನ ಮನೇಲಿ ಒಂದು ಕಾರ್ಯಕ್ರಮ ಇತ್ತು, ಹಾಗೆ ಬೇಗ ಹೋಗುದು ಅಂತೇಳಿ ಬೇಗ ಹೊರಡ್ತೇನೆ ಹೇಳಿದ್ರು. ಇಲ್ಲದಿದ್ರೆ ನಾವು ಯಾವಾಗಲೂ 8:30-9 ಗಂಟೆ ಆಗ್ತದೆ ಬರುವಾಗ. ಕೆಲವೊಮ್ಮೆ ಅವರು ಶಟ್ಲ್ ಆಡ್ಲಿಕ್ಕೆ ಹೋದ್ರೆ ಸ್ವಲ್ಪ ಲೇಟ್ ಆಗ್ತಿತ್ತು. ಆದ್ರೆ ಈಗ ತುಂಬಾ ಟೈಮ್ ಆಯ್ತು ಅವ್ರು ಆಡ್ಲಿಕ್ಕೆ ಹೋಗದೆ. ಅದಕ್ಕೋಸ್ಕರ ಹೀಗೆ ಮಾಡುದು. ಅವರಿಗೆ ಹಾಗೆ ಮಾಡುದಿದ್ರೆ ಎದುರು ಬಂದೆ ಮಾಡ್ಬೋದಲ್ಲ, ಅಡಗಿ ಕೂತು ಹಾಗೆ ಮಾಡ್ಬೇಕಿತ್ತ? ನಿಮ್ಮ ಅಂಗಡಿ ಅಕ್ಕಪಕ್ಕ ಮುಸ್ಲಿಮರೇ ಇರೋದು, ಹೇಗಿದ್ರು ಮುಸ್ಲಿಮರ ಜೊತೆ ಅಂತ ಹೇಳಿ? ಒಳ್ಳೆ ಫ್ರೆಂಡ್ಸ್ ಇದ್ರು ಅಂತ ಕೇಳಲ್ಪಟ್ಟು ಹೇಗೆ? ಇಲ್ಲ, ಅಲ್ಲಿ ಮುಸ್ಲಿಮ್ಸ್ ಎಲ್ಲ ಫ್ರೆಂಡ್ಸ್ ಅವರೊಟ್ಟಿಗೆ ಒಳ್ಳೇದೇ ಇದ್ರು. ಅವರೇನು ಮುಸ್ಲಿಂ ವಿರೋಧಿ ಅಲ್ಲ, ಆ ತರ ಏನಿರ್ಲಿಲ್ಲ ಅವರಿಗೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.